ದಕ್ಷಿಣ ಕರ್ನಾಟಕದಲ್ಲಿ ನೂರಾರು ದೇವಸ್ಥಾನಗಳು ದೈವಸ್ಥಾನಗಳು ಇವೆ. ಇದರಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಭಾಗದ ಹಲವಾರು ಧಾರ್ಮಿಕ ಕ್ಷೇತ್ರಗಳು ತನ್ನದೇ ಆದ ಕಾಣಿಕ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಇಂತಹ ಪುಣ್ಯಕ್ಷೇತ್ರಗಳ ಪರಿಚಯ, ವೈಶಿಷ್ಟ್ಯತೆ, ಆ ಕ್ಷೇತ್ರಗಳಲ್ಲಿ ನಡೆಯುವ ಕಾಲಾವಧಿ ಉತ್ಸವಗಳ ಮಾಹಿತಿಗಳ ಒಳಗೊಂಡ ಕಾರ್ಯಕ್ರಮವೇ ದೇವರ ಆರಾಧನೆ. ಹಾಗಾದರೆ ಈ ಸಂಚಿಕೆಯಲ್ಲಿ ಯಾವ ಧಾರ್ಮಿಕ ಕ್ಷೇತ್ರ ಇದೆ, ಆ ಕ್ಷೇತ್ರದ ವಿಶೇಷತೆ ಏನು ನೋಡೋಣ ಬನ್ನಿ. ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ 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 ಶಿವ ಶಂಭೋ ಸ್ವಯಂಭೋ ಕದ್ರಿ ಮಂಜುನಾಥ ದೇವಸ್ಥಾನ ಕದ್ರಿ ಬೆಟ್ಟಗಳ ಮೇಲೆ ರಾರಾಜಿಸುತ್ತಿರುವ ಮಂಜುನಾಥೇಶ್ವರನ ಪುರಾಣ ಇತಿಹಾಸ ದೇವಸ್ಥಾನ. ಕ್ರಿಸ್ತ ಶಕ 10ನೇ ಅಥವಾ 11ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗಿದೆ. ಪರಮೇಶ್ವರನನ್ನು ಒಲಿಸಲು ಪರಶುರಾಮ ಘೋರ ತಪಸ್ಸನ್ನು ಮಾಡಿದಾಗ ಪ್ರತ್ಯಕ್ಷನಾದ ಪರಶಿವನು ಸಮುದ್ರದ ಅಡಿಯಲ್ಲಿ ಕದಳಿ ವನದಲ್ಲಿ ನನ್ನನ್ನು ಆರಾಧಿಸುವಂತೆ ಆಜ್ಞೆ ಮಾಡಿದನು. ಅದರ ಪ್ರತಿಯಾಗಿ ಪರಶುರಾಮನು ತನ್ನ ಕೈಯಲ್ಲಿದ್ದ ಕೊಡಲಿಯನ್ನು ಬೀಸಿ ಸಮುದ್ರನು ಹಿಂದಕ್ಕಿ ಕದಳಿ ವನದನ್ನು ಮರಳಿ ಪಡೆದಾಗ ಮಂಗಳೂರು ಸೃಷ್ಟಿಯಾಯಿತು ಎಂದು ಭಾರದ್ವಾಜ ಸಾಹಿತ್ಯದಲ್ಲಿ ಉಲ್ಲೇಖವಿದೆ. ಈ ಕ್ಷೇತ್ರಕ್ಕೆ ಕದರೆ, ಕದ್ರಿ ಮತ್ತು ಕದರಿ ಕ್ಷೇತ್ರ ಎಂಬ ಹೆಸರು ಕೂಡ ಇದೆ. ದೇವಾಲಯದ ಸುಮಾರು 5 ಅಡಿ ಎತ್ತರದ ಲೋಕೇಶ್ವರ ಕಂಚಿನ ವಿಗ್ರಹವನ್ನು ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಅತ್ಯಂತ ಹಳೆಯದು ಎಂದು ಕರೆಯಲಾಗುತ್ತಿದೆ. ಕದ್ರಿ ಮಂಜುನಾಥ ಎಂದೇ ಪ್ರಸಿದ್ಧಿ ಪಡೆದ ದೇವಾಲಯ. ಹಾಗೆ ದೇವಾಲಯದ ಹಿಂಭಾಗದಲ್ಲಿ ಎತ್ತರದ ಸ್ಥಳದಲ್ಲಿ ನೈಸರ್ಗಿಕ ವಸಂತವಿದೆ. ಇದನ್ನು ಗೋಮುಖ ಎಂದು ಕರೆಯಲಾಗುತ್ತಿದೆ. ಕಾಶಿಯಲ್ಲಿರುವ ಭಾಗೀರಥಿ ನದಿಯಿಂದ ನೇರ ಹರಿಯುವ ಮೂಲಕ ಅದಕ್ಕೆ ಕಾಶಿ ಭಾಗೀರಥಿ ತೀರ್ಥ ಎಂದು ಹೆಸರು ಬರುತ್ತಿದೆ ಎಂದು ನಂಬಲಾಗಿದೆ. ದೇವಸ್ಥಾನದ ಮೇಲ್ಭಾಗದಲ್ಲಿ ಆಂಜನೇಯ ಮಂದಿರ, ತುಳುನಾಡು ಪರಶುರಾಮನ ಸೃಷ್ಟಿ ಎಂದು ಹೇಳಬಹುದು. ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಯೋಗೇಶ್ವರ ಮಠ ಇದೆ. ಈ ಯೋಗೇಶ್ವರ ಮಠದಲ್ಲಿ ಪರಶುರಾಮ ಸೃಷ್ಟಿ ಮಾಡಿದಂತಹ ಯಜ್ಞಕುಂಡ ಕಾಣಸಿಗುತ್ತದೆ. ಹಾಗೆ ಇದೇ ಜಾಗದಲ್ಲಿ ಪರಶುರಾಮ ತಪಸ್ಸು ಮಾಡಿದನೆಂದು ನಂಬಿಕೆ ಇದೆ. ಹಾಗೆ ಸೀತಾಬಾವಿ ಕಟ್ಟೆ ಹಾಗೂ ಕಾಲಭೈರವನ ದೇವಸ್ಥಾನ ನಮಗೆ ಕಾಣಸಿಗುತ್ತದೆ. ಹಾಗೆಯೇ ಇಲ್ಲಿ ಪಾಂಡವರು ವಾಸವಿದ್ದಂತಹ ಗುಹೆ ಇದೆ. ಇತಿಹಾಸದಲ್ಲಿ ಪಾಂಡವರು ಅಲ್ಲಿರುವ ಗುಹೆಯನ್ನು ಕೊರೆದು ಕಾಶಿಗೆ ಹೋದರು ಎಂಬ ಪ್ರತೀತಿಯೂ ಇದೆ. ಒಟ್ಟಿನಲ್ಲಿ ಹೇಳುವುದಾದರೆ ಕದ್ರಿ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರವು ನಿಜವಾಗಿಯೂ ಶ್ರದ್ಧೆ, ಭಕ್ತಿ, ನಂಬಿಕೆಯ ಕೇಂದ್ರವಾಗಿದೆ. ಪ್ರತಿ ವರ್ಷ ಮಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಂದು ಆಚರಿಸುವ ಹಬ್ಬವೇ ಮಹಾಶಿವರಾತ್ರಿ. ಅದು ಪರಮ ಪವಿತ್ರವಾದ ದಿನ. ಪ್ರತಿ ತಿಂಗಳು ಚತುರ್ಥಿಯಂದು ಬರುವುದು ಮಹಾಶಿವರಾತ್ರಿ. ಶಿವರಾತ್ರಿಯ ದಿನದಂದು ರಾತ್ರಿಯ ವೇಳೆ ಶಿವ ಪಾರ್ವತಿಯರು ಒಂದಾಗಿ ಭೂಮಿಗೆ ಬರುತ್ತಾರೆ. ಭೂಮಿಯಲ್ಲಿ ಸಂಚರಿಸುತ್ತಿದ್ದ ಎಲ್ಲ ಶಿವಲಿಂಗಗಳಲ್ಲಿ ಸಂಕ್ರಮಣಗೊಳ್ಳುತ್ತಾರೆ. ಈ ಸಮಯದಲ್ಲಿ ತನ್ನನ್ನು ಯಾರು ಪೂಜಿಸುತ್ತಾರೋ ಅವರ ಪಾಪಗಳು ಪರಿಹರಿಸುತ್ತೇವೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ ಎಂಬುದರ ಬಗ್ಗೆ ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಹಾಗೆ ಶಿವಪಾರ್ವತಿಯವರ ವಿವಾಹ ಮಹೋತ್ಸವದ ದಿನವೂ ಹೌದು. ಹಿಮವಂತನ ಮಗಳು ಪಾರ್ವತಿ ಈ ದಿನದಂದು ರಾತ್ರಿ ಇಡೀ ಶಿವನಾಮ ಪಠಿಸುತ್ತಾ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸಿ ವಿವಾಹವಾದಳೆಂಬ ಪ್ರತೀತಿ. ಉಪವಾಸ, ಜಾಗರಣೆ, ಶಿವಲಿಂಗಕ್ಕೆ ಅಭಿಷೇಕ, ಶಿವನಿಗೆ ಪ್ರಿಯವಾದ ಬಿಲ್ವಪತ್ರ ಸಮರ್ಪಿಸಿ ವಿಶೇಷವಾಗಿ ರಾತ್ರಿಯಿಡೀ ಭಕ್ತರು ಶಿವನ ಆರಾಧನೆ ಮಾಡುತ್ತಾರೆ. ಧ್ಯಾನ ಭಜನೆಗಳ ಮೂಲಕ ಶಿವನ ಸ್ತುತಿ ಮಾಡುತ್ತಾರೆ. ಶಿವಪುರಾಣ, ಸ್ಕಂದ ಪುರಾಣ ಹೀಗೆ ಅನೇಕ ಪುರಾಣಗಳಲ್ಲಿ ಕಥೆಯ ಮೂಲಕ ಶಿವರಾತ್ರಿಯ ಮಹಿಮೆಯನ್ನು ಹೇಳಲಾಗಿದೆ. ಮಹಾಶಿವರಾತ್ರಿಯಲ್ಲಿ ಇಡೀ ಭಾರತದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ.
ಕದ್ರಿಯ ಕ್ಷೇತ್ರದಿ ಬಂದ ಸ್ವಾಮಿ ಶ್ರೀ ಮಂಜುನಾಥನೇ ಜಗದನ್ನದಾತ. ಕದ್ರಿಯ ಕ್ಷೇತ್ರದಿ ಬಂದ ಸ್ವಾಮಿ ಶ್ರೀ ಮಂಜುನಾಥನೇ ಜಗದನ್ನದಾತ. ಶ್ರೀ ಮಂಜುನಾಥನೇ ಜಗದನ್ನದಾತ. ಕದ್ರಿ ಮಂಜುನಾಥೇಶ್ವರ ಕ್ಷೇತ್ರ ಧ್ಯಾನ ಭಕ್ತಿಯ ಕೇಂದ್ರವಾಗಿದೆ. ಹಲವಾರು ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಹಲವಾರು ಭಕ್ತಾದಿಗಳು ದೇಶ ವಿದೇಶದಿಂದ ಆಗಮಿಸ್ತಾರೆ. ಈಗ ನಮ್ಮ ಜೊತೆ ಇನ್ನೊಂದು ಭಕ್ತಾದಿಗಳಿದ್ದಾರೆ. ಅವರು ಈ ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ನನ್ನ ಹೆಸರು ವಾಸುದೇವ ಆಚಾರ್ ಅಂತ ಹೇಳಿ. ಎಷ್ಟು ವರ್ಷದಿಂದ ಈ ಕ್ಷೇತ್ರಕ್ಕೆ ನೀವು ಬರ್ತಾ ಇದ್ದೀರಾ? ಸುಮಾರು 40 ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದೇನೆ ಭಕ್ತನಾಗಿ. ಶಿವರಾತ್ರಿಯ ಈ ದಿನದಂದು ನೀವು ಯಾವ ರೀತಿ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀರಾ? ನಾವು ಉಪವಾಸ ವ್ರತದಲ್ಲಿದ್ದು ಶಿವದೇವರನ್ನು ಧ್ಯಾನ ಮಾಡ್ತೀವಿ, ರುದ್ರದೇವರನ್ನು ಧ್ಯಾನ ಮಾಡ್ತೀವಿ. ವೇದ ಪ್ರತಿಪಾದ್ಯನಾದಂತಹ ರುದ್ರದೇವರು ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ. ಉಪವಾಸ ಮಾಡಿ ವ್ರತ ಆಚರಣೆ ಮಾಡಿ ಶಿವ ಧ್ಯಾನದಲ್ಲಿದ್ದರೆ ನಮ್ಮ ಎಲ್ಲ ಕಷ್ಟ ಪರಿಹಾರ ಮಾಡ್ತಾನೆ. ನನ್ನ ಎಲ್ಲ ಕಷ್ಟವನ್ನು ಪರಿಹಾರ ಮಾಡಿದ್ದಾರೆ, ಅದಕ್ಕೆ ಇಲ್ಲಿ ಬರ್ತಾ ಇದ್ದೇನೆ. मेरा नाम है शिल्पा पटेल. हाँ, हम आंध्र प्रदेश से हैं, करनूल से आए हैं, हैदराबाद के बाजू में. आज महाशिवरात्रि का है. आज फास्टिंग करते, शिव के पूजा करते, दूध चढ़ाते, पानी का चलाते, वो सब पूजा करते. आज सब लोग छोटे से बड़े एज वाले तक वो पूजा करते. फिर बाद दोपहर में फास्टिंग करते, शाम को वो जागरण करते, रात को सोते नहीं. वो भगवान का पूरा भजन में बिता के पूरी रात बिताते. ശിവരാത്രിയായിട്ടാണ് കദ്രി അമ്പലത്തിൽ വന്നിരിക്കുന്നത്. ശിവരാത്രിയുടെ പ്രാധാന്യം എല്ലാവർക്കും അറിയാവുന്നതാണല്ലോ. അപ്പോൾ അതുപോലെ തന്നെ എല്ലാവരും വ്രതമൊക്കെ എടുത്ത് ഭജിക്കുകയായിരിക്കും. ഈ ഒരു നല്ല ദിവസത്തിന് എല്ലാവർക്കും നല്ലൊരു തുടക്കമാവട്ടെ എന്ന് വിശ്വസിക്കുന്നു. നന്ദി. ಕದ್ರಿ ಮಂಜುನಾಥ ಕ್ಷೇತ್ರದ ಮಹಾಶಿವರಾತ್ರಿಯ ಉತ್ಸವವನ್ನು ಕಣ್ತುಂಬಿಕೊಂಡ್ರಲ್ಲ. ಮತ್ತೊಂದು ಕ್ಷೇತ್ರದ ಪರಿಚಯದೊಂದಿಗೆ ದೈವ ದೇವರ ಆರಾಧನೆ. ನಮಸ್ಕಾರ.